ಮತ್ತೊಮ್ಮೆ ಸ್ವಾಗತ ಕಾರ್ಯಕ್ರಮಕ್ಕೆ. ಈಗ ಸುರತ್ಕಲ್ ಮುಚ್ಚೂರಿನಿಂದ ಮತ್ತೊಬ್ಬರು ನಮ್ಮ ಜೊತೆ ಶರ್ಮಿಳಾ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಶರ್ಮಿಳಾ ಅವರೇ ನಮಸ್ಕಾರ, ಮಾತಾಡಿ. ನಮಸ್ತೆ ಸರ್. ನಾನು ಪಟ್ಲ ಸತೀಶ್ ಅವರು ತುಂಬಾ ಅಭಿಮಾನಿ. ಅವರು ಈ ತರ ಆದ್ರೆ ನಂಗೆ ತುಂಬಾ ಬೇಸರ, ದುಃಖಕ್ಕೂ ಕಾರಣ ಆಗ್ತಿರ್ಲಿ ಸರ್. ನಂಗೆ ಅವರು ಬರ್ಲೇಬೇಕು ಯಕ್ಷಗಾನಕ್ಕೆ. ಮತ್ತೆ ಅವರು ಅಂದ್ರೆ ಎಷ್ಟು ಒಳ್ಳೆ ಅಷ್ಟೇ ಒಳ್ಳೆ ಕಲಾವಿದರಂದ್ರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗಿನ ಹುಡುಗರೆಲ್ಲ ಯಕ್ಷಗಾನ, ಮೊದಲು ಯಕ್ಷಗಾನ ಅಂದ್ರೆ ಅಷ್ಟು ಆಸಕ್ತಿ ಇರ್ಲಿಲ್ಲ. ಆದ್ರೆ ಈಗಿನ ಮಕ್ಕಳೆಲ್ಲ 2 ಗಂಟೆಗೆ ಎದ್ದು, ಎಷ್ಟು ಕಾಲೇಜ್ ಇರ್ಲಿ ಕೆಲಸ ಇರ್ಲಿ ಏನೇ ಇರ್ಲಿ, ಅವರಿಗೆ ಎದ್ದು ಅವರ ಯಕ್ಷಗಾನಕ್ಕೆ ಹೋಗುವುದು. ನಮ್ಮ ಯಕ್ಷಗಾನ ಸಂಪ್ರದಾಯ ದಕ್ಷಿಣ ಎಷ್ಟು ಹರಿತಾ ಹೋಗ್ತಾ ಇದೆ. ಆದ್ರೆ ಅವರೀಗ ದೇವರಾಗಿ ಬಂದು ನಮ್ಮ ಯಕ್ಷಗಾನವನ್ನು ಇದು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅವರು ಬರ್ಲೇಬೇಕು. ಮತ್ತೆ ಏನು ಮಾತಾಡ್ಲಿಕ್ಕೆ ಆಗಲ್ಲ ಸರ್. ಅಷ್ಟೇ ನಾನು ಅವರಲ್ಲಿ ಪಟ್ಟಣವರಲ್ಲಿ ಕೇಳ್ಕೊಳ್ಳೋದು, ಅವ್ರು ಮುಂದುವರಿಬೇಕು ಅಂತ ಅನ್ನೋದು ತಮ್ಮ ಅಭಿಪ್ರಾಯ. ಕಟ್ಟಿರೋ ದೇವರು ಇನ್ನೂ ಅವರಿಗೆ ಇದಕ್ಕಿಂತಲೂ ಜಾಸ್ತಿ ಒಳ್ಳೆ ಇದು ಕೊಡ್ಬೇಕು ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ ಅಷ್ಟೇ. ಬರ್ಬೇಕು. ಓಕೆ, ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಕ್ಕೆ ಧನ್ಯವಾದಗಳು. ಈಗ ಜನಾನಂದ್ ಅವರು ಕಟೀಲ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಜನಾನಂದ್ ಅವರೇ ನಮಸ್ಕಾರ, ಮಾತಾಡಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ. ನಮಸ್ಕಾರ. ಈಗ ಟಿವಿಯಲ್ಲಿ ನಾವೆಲ್ಲ ನೋಡ್ತಾ ಇದ್ದೇವೆ, ಆದ್ರೆ ಕಟೀಲು ದೇವಸ್ಥಾನದ ಪ್ರಧಾನ ಅರ್ಚಕರಾಗಿದ್ದಂತ ಶ್ರೀಯುತ ಗೋಪಾಲಕೃಷ್ಣ ಆಶ್ರಮರ ಸುಪುತ್ರರಾಗಿ ಈ ರೀತಿಯ ಹೇಳಿಕೆಯನ್ನು ನೀಡಿರುವುದು ನಮಗೆ ನಿಜವಾಗಿ ಕಟೀಲು ಕ್ಷೇತ್ರಕ್ಕೆ ಇದು ನಾಚಿಕೆಗೇಡಿನ ವಿಷಯ. ಆದರೆ ಶ್ರೀಯುತ ಆಶ್ರಣ್ಣರು ಅಥವಾ ಅವರ ಸಮುದಾಯ ಆಶ್ರಣ ಬಳಗ ಅವರು ಯಕ್ಷಗಾನ ಆಗುವ ಸ್ಥಳಕ್ಕೆ ಭೇಟಿ ನೀಡಿದಾಗ ಅವರನ್ನು ವಾದ್ಯ ಬ್ಯಾಂಡಿನಿಂದ ಮೆರವಣಿಗೆಯಲ್ಲಿ ಕರೆದುಕೊಂಡು ಬರ್ತಾರೆ. ಅವರ ಪಾದ ಮುಟ್ಟಿ ಅವರಿಗೆ ನಮಸ್ಕರಿಸಿ ಅವರನ್ನು ಸನ್ಮಾನ ಮಾಡಿ ಕಳಿಸ್ತಾರೆ. ಅದೇ ಜನ ಈಗ ಶ್ರೀಯುತ ಪಟ್ಲ ಸತೀಶ್ ಶೆಟ್ಟಿ ಅವರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮೆಚ್ಚಿ ಅವರನ್ನು ಇಷ್ಟಪಡುವುದರಿಂದ ಇದನ್ನು ನೋಡ್ಲಿಕ್ಕೆ ಆಗದೆ ಈ ರೀತಿಯ ಹೇಳಿಕೆಯನ್ನು ಶ್ರೀಯುತ ಲಕ್ಷ್ಮೀನಾರಾಯಣ ಆಶ್ರಮರು ನೀಡಿದ್ದಾರೆ. ಇದನ್ನು ನಾವು ಖಂಡಿತವಾಗಿಯೂ ಖಂಡಿಸ್ತೇವೆ. ಅದೇ ಅಲ್ಲದೆ ಶ್ರೀಯುತ ಸತೀಶ್ ಶೆಟ್ಟರವರ ಭಾಗವತಕ್ಕೆ ಆಗಿ ಅವರು ಮತ್ತೆ ನಾವು ಖಂಡಿಸ್ತೇವೆ. ಶ್ರೀಯುತ ಪಟ್ಲ ಸತೀಶ್ ಶೆಟ್ಟಿ ಅವರು ಇವರ ಇದರಲ್ಲಿ ಕಟೀಲು ಮೇಳದಲ್ಲಿ ಮುಂದುವರಿಸಬೇಕು ಅಂತ ನಾವು ಕೇಳಿಕೊಳ್ತೀವಿ. ಎಸ್, ಧನ್ಯವಾದಗಳು ತಮ್ಮ ಅಭಿಪ್ರಾಯಕ್ಕೆ. ಈಗ ಮತ್ತೊಬ್ಬರು ಗುರುಪುರದಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ನಮಸ್ಕಾರ, ತಮ್ಮ ಅಭಿಪ್ರಾಯ ಹೇಳಿ. ಲಕ್ಷ್ಮಣ್ ಶೆಟ್ರೆ ಮಾತಾಡಿ. ನಮಸ್ಕಾರ ಸರ್, ಮಾತಾಡಿ ಲಕ್ಷ್ಮಣ್ ಶೆಟ್ಟಿ. ಈಗ ಕಾರ್ಯಕ್ರಮ ನೋಡ್ತಾ ಇದ್ದೆ ನಾನು. ಹಲೋ, ಮಾತಾಡಿ, ತಮ್ಮ ಅಭಿಪ್ರಾಯ ತಿಳಿಸಿ. ಅದೇ ಈಗ ಕಾರ್ಯಕ್ರಮ ನೋಡ್ತಾ ಇದ್ದೆ ನಾನು. ಇವರದು ಪಟ್ಲ ಸತೀಶ್ ಶೆಟ್ಟಿ ಅವರದು ವಿಷಯ ಬರ್ತಾ ಇತ್ತು ಟಿವಿಯಲ್ಲಿ. ಹೌದು, ನೀವು ಟಿವಿ ವಾಲ್ಯೂಮ್, ಟಿವಿನ ಸ್ವಲ್ಪ ದೂರ ಬನ್ನಿ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ದಯವಿಟ್ಟು. ಹಾಗೆ ನನ್ನ ಅಭಿಪ್ರಾಯದ ಪ್ರಕಾರ ಹೌದು ಮ್ಯೂಟ್ ಮಾಡಿದೆ ಈಗ. ಮಾತಾಡಿ. ಹಲೋ, ಮಾತಾಡಿ. ಹಾಗೆ ಈಗ ಕಾರ್ಯಕ್ರಮ ನೋಡ್ತಾ ಇದ್ದೆ ನಾನು ಟಿವಿಯಲ್ಲಿ. ಪಟ್ಲ ಸತೀಶ್ ಶೆಟ್ಟಿ ಅವರ ಬಗ್ಗೆ ಕಾರ್ಯಕ್ರಮ ಬರ್ತಾ ಇತ್ತು ಈಗ. ಅಂದ್ರೆ ನನ್ನ ಪ್ರಕಾರ ಅಂದ್ರೆ ಅಲ್ಲಿ ಕೇವಲ ಒಂದು ಪತ್ರಿಕಾ ಮಾಧ್ಯಮದಲ್ಲಿ ಅಸ್ರಣ್ಣವರು ತುಂಬಾ ಹಿರಿಯರಿದ್ದಾರೆ ಈಗ. ಅವರು ಕೇವಲ ಒಂದು ಪತ್ರಿಕಾ ಮಾಧ್ಯಮದಲ್ಲಿ ಪಟ್ಲರವರ ಬಗ್ಗೆ ವೈಯಕ್ತಿಕವಾಗಿ ಹೇಳಿದ್ರು ಅಂತ ಅದನ್ನು ನಾವು ಸಂಪೂರ್ಣ ಅದನ್ನೊಂದು ನಂಬಲಿಕ್ಕೆ ಆಗುದಿಲ್ಲ ನನ್ನ ಪ್ರಕಾರ, ನನ್ನ ವೈಯಕ್ತಿಕ ಅಭಿಪ್ರಾಯ ಇದು. ಯಾಕಂದ್ರೆ ಬೇರೆ ಏನಾದ್ರೂ ಅಂದ್ರೆ ಅವರಿಗೆ ಮಾನಸಿಕ ಕಿರುಕುಳ ಆದಂತ ಬೇರೆ ಯಾವ್ದಾದ್ರು ಒಂದು ವಿಷಯ ಆಗಿದ್ದಿರ್ಬೋದಲ್ಲಿ. ಹಾಗಾಗಿ ಇದು ಈ ವಿಷಯ ಪತ್ರಿಕಾ ಮಾಧ್ಯಮದಲ್ಲಿ ಚರ್ಚೆ ಆಗುವುದಕ್ಕಿಂತಲೂ ವೈಯಕ್ತಿಕವಾಗಿ ಅಸ್ರಣ್ಣರು ತುಂಬಾ ಹಿರಿಯರಿದ್ದಾರೆ. ಅವರು ಪಟ್ಲ ಅವರನ್ನು ಕರೆದು ಈ ವಿಷಯದ ಬಗ್ಗೆ ಅವರು ಮಾತಾಡಿ ಚರ್ಚಿಸಿ ಅವರು ಪುನಃ ಇದೇ ರೀತಿ ಶ್ರೀದೇವಿಯ ಸೇವೆಯನ್ನು ಅದೇ ಕಟೀಲ್ ಮೇಳದಲ್ಲಿ ಮುಂದುವರಿಸುವುದು ಒಳ್ಳೇದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಈಗಾಗಲೇ ಲಕ್ಷ್ಮೀನಾರಾಯಣ ಆಶ್ರಮರು ನಮ್ಮ ಜೊತೆ ಇಲ್ಲಿ ಮಾತಾಡಿದ್ದಾರೆ. ಅವರ ಅಭಿಪ್ರಾಯಗಳು ಬೇರೆ ಇತ್ತು, ಇಲ್ಲಿ ಏನೋ ಬೇರೆ ಪ್ರಕಟಗೊಂಡಿದೆ ಅಂತ ಅನ್ನುವಂಥದ್ದು ರೀತಿಯಲ್ಲಿ ಅವ್ರು ಮಾತಾಡಿದ್ದಾರೆ. ಅದೇ ರೀತಿಯಲ್ಲಿ ನಾನು ಅವರಿಗೆ ಹೇಳಿದ್ದೇನೆ, ಮಾತಾಡ್ತೇನೆ, ಮತ್ತು ಯಾವುದೇ ರೀತಿಯಲ್ಲಿ ಅವ್ರು ರಾಜೀನಾಮೆ ಕೊಡದೇ ಇರುವ ರೀತಿಯಲ್ಲಿ ನಾನು ಅವರಿಗೆ ತಿಳಿಸ್ತೇನೆ ಅನ್ನೋ ಅಭಿಪ್ರಾಯಗಳನ್ನು ಕೂಡ ಇಲ್ಲಿ ಲಕ್ಷ್ಮೀನಾರಾಯಣ ಆಶ್ರಮರು ಕೂಡ ಹೇಳಿದ್ದಾರೆ ಅಂತ ಅನ್ನೋದು. ಎಸ್, ಓಕೆ, ಧನ್ಯವಾದಗಳು ತಮ್ಮ ಅಭಿಪ್ರಾಯವನ್ನು ಮಂಡಿಸಿದ್ದಕ್ಕೆ. ಎಸ್, ಇಲ್ಲಿ ಈಗಾಗಲೇ ವೀಕ್ಷಕರೇ ತಮ್ಮ ಕರೆಗಳು ಬರ್ತಾ ಇದೆ. ಜೊತೆಯಲ್ಲಿ ಏನು ಈ ಒಟ್ಟು ಅಭಿಪ್ರಾಯ, ದೇವಿ ಮಹಾತ್ಮೆ ಅನ್ನುವಂಥ ಒಂದು ಆಟ ಬಹುಶಃ ಒಂದು ಮೇಳ ಇದ್ದದ್ದು 2 ಮೇಳ 3 ಮೇಳ ಆಗಿ 5ನೇ ಮೇಳ ಆಗಿ 6ನೇ ಮೇಳ ಮತ್ತೆ ಬಂದಿದೆ. ಅಂದರೆ ಅಷ್ಟೊಂದು ಬೇಡಿಕೆಗಳು ಈ ಒಂದು ಪ್ರಸಂಗಕ್ಕೆ ಇವತ್ತು ಯಕ್ಷಗಾನದಲ್ಲಿ ಇದೆ ಅಂತ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಇನ್ನು 100 ವರ್ಷಕ್ಕೆ ಆಗುವಷ್ಟು ಇಲ್ಲಿ ಈ ಒಂದು ಪ್ರಸಂಗಗಳನ್ನು ಈಗಾಗಲೇ ಬುಕ್ ಮಾಡಲಾಗಿದೆ ಅಂತ.
ಅಂದರೆ ಅಷ್ಟೊಂದು ಬೇಡಿಕೆ ಈ ಒಂದು ಪ್ರಸಂಗಕ್ಕೆ ಇದೆ. ಸೊ ಅಂಥದ್ರಲ್ಲೂ ಇತ್ತೀಚಿನ ದಿನಗಳ ಪಟ್ಲ ಸತೀಶ್ ಶೆಟ್ಟಿ ಅಂತ ಭಾಗವತ, ಸೊ ಇವರ ಆಗಮನದಿಂದಾಗಿ ಮತ್ತೆ ಹೊಸ ಯುವಕರುಗಳು ಆಕರ್ಷಿತರಾಗ್ತಾ ಇದ್ದಾರೆ ದೇವಿಮಾತ್ಮೆ ಆಟ, ಅದ್ರ ಜೊತೆಗೆ ಯಕ್ಷಗಾನಕ್ಕೂ ಕೂಡ. ಈಗ ನವೀತ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ನವೀತ್, ಮಾತಾಡಿ ತಮ್ಮ ಅಭಿಪ್ರಾಯ ತಿಳಿಸಿ. ಸರ್, ಅವರು ಎಷ್ಟಾದ್ರೂ ಎಲ್ಲ ಕಲಾಭಿಮಾನಿಗಳೇ ಒಂದು ಉತ್ತಮ ಪ್ರೋತ್ಸಾಹಕರಾಗಿರ್ತಾರೆ. ಹಾಗೆ ಕಟೀಲು ಮೇಳವನ್ನು ಬಿಡಬಾರ್ದು ಅಂತ ಎಲ್ಲರ ಕಲಾವಿದರ ಕಲಾಭಿಮಾನಿಗಳ ಅಭಿಪ್ರಾಯ. ಯಾರು ನೀವು ಪಟ್ಲರ್ ಬಗ್ಗೆ ಹೇಳ್ತಾ ಇದ್ರೆ ಅವ್ರು ಬಿಡಬಾರ್ದು ಅಲ್ವಾ? ಹೌದು ಸರ್, ಅವ್ರು ಇರಬೇಕು ಅಂತ ಹೇಳ್ತಾ ಇದ್ರಿ. ಹೌದು ಹೌದು. ಓಕೆ ಓಕೆ, ಆಗಲಿ, ಇಷ್ಟೇ ಅಲ್ಲ. ಧನ್ಯವಾದಗಳು. ಈಗ ವಿಶ್ವಾಸ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ವಿಶ್ವಾಸ್, ಮಾತಾಡಿ ತಮ್ಮ ಅಭಿಪ್ರಾಯ ತಿಳಿಸಿ. ನಿಮ್ಮ ಟಿವಿ ವಾಲ್ಯೂಮ್ ದಯವಿಟ್ಟು ಮೀಟ್ ಮಾಡಿ ಮಾತಾಡಿ ವಿಶ್ವಾಸ್. ಇದು ಕೇಳ್ತಾ ಇದೆ, ಮಾತಾಡಿ. ಇದು ಬ್ರಾಹ್ಮಣರು ಉಂಟಲ್ಲ, ಈಗ ಬಲಿಪರು ಬ್ರಾಹ್ಮಣರಾಗಿದ್ದಾರೆ. ಅವರ ಇದೆ ಈ ಯಕ್ಷಗಾನದಲ್ಲಿ ಅದೇ ಇರೋದು. ಈಗ ಮುಂಚೆ ನಿಜವಾಗಿ ಯಕ್ಷಗಾನದಲ್ಲಿ ಇದ್ದದೆಲ್ಲ ಲೋವರ್ ಕಾಸ್ಟ್ನವರೆಲ್ಲ. ಈಗ ಅದರಲ್ಲಿ ಟಾಪ್ ಅಲ್ಲಿ ಬರುವಾಗ ಆ ಭಾಗವತಿಗೆ ಇದ್ರಲ್ಲೆಲ್ಲ ಬ್ರಾಹ್ಮಣರು ಬಂದ್ರು. ಈಗ ಶೆಟ್ರು ಒಬ್ರು ಬಂದಿದ್ದಾರೆ, ಮಿಂಚ್ತಾ ಇದ್ದಾರೆ. ಇದು ಬ್ರಾಹ್ಮಣರ ಮತ್ತೆ ಅದರ್ ಕಾಸ್ಟಿನ ಜಗಳ. ಇದು ಅಸರಣ್ಣರಿಗೆ ನೋಡ್ಲಿಕ್ಕೆ ಆಗ್ಲಿಲ್ಲ. ಅವ್ರೀಗ ಹೇಳಿರ್ಬಹುದು, ಆದ್ರೆ ಅವ್ರಿಗೆ ಪ್ರೆಷರ್ ಇದೆ. ಯಾಕಂದ್ರೆ ಎಲ್ಲ ಕಡೆಯಿಂದ ಈಗ ತಲೆ ಕುಟ್ಟಿ ಬೀಳ್ತಾ ಇದೆ. ನಿಜವಾಗಿ ಇಂಡಿವಿಜುವಲ್ ಈಗ ಇಷ್ಟು ಯಂಗ್ ಏಜ್ ಅಲ್ಲಿ ಅವ್ರ ಏನು ಒಂದು ವಾಯ್ಸ್ ನೋಡಿ, ಅದು ಅವ್ರದ್ದು ಓನ್ ವಾಯ್ಸ್ ಇದೆ. ಅವ್ರ ಶೈಲಿ ಇದೆ ಅಲ್ಲ, ಅದು ಕೂಡ ಓನ್ ಶೈಲಿ ಇದೆ. ಯಾರದೇ ಒಂದು ಅವರು ಇದ್ ಮಾಡಿಲ್ಲ. ಓನ್ ಶೈಲಿಯಿಂದ ಇಷ್ಟು. ಮತ್ತೆ ಅವರಿಗೆ ಫ್ಯಾನ್ ಕ್ಲಬ್ ಕೂಡ ಬಂದಿದೆ. ಈಗಾಗಲೇ ನೋಡಿರ್ಬೋದು, ಪಟ್ಲರ ಶೈಲಿ ಅಂತಾನೆ ಅವರು ಮಾಡ್ಕೊಂಡು ಬಂದಿದ್ದಾರೆ. ಈಗ ಎಲ್ಲಾ ಪೇಪರ್ಗಳಲ್ಲಿಯೂ ಬರ್ತಾ ಇದೆ. ಪುನಃ ಇವರದ್ದು ಫೋಟೋಗಳು ಬರ್ತಾ ಇದೆ, ಅಭಿನಂದನೆಗಳು ಬರ್ತಾ ಇದೆ. ಇದನ್ನೆಲ್ಲ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಇದು ನೋಡ್ಲಿಕ್ಕೆ ಆಗದೆ ಮಾಡ್ತಾ ಇರುವಂತ ಇದೊಂದು ಮಾತು. ನಾನು ಕೂಡ ಒಂದು ಯಕ್ಷಗಾನ ಪ್ರೇಮಿ. ನನಗೆ ಪಟ್ಲರಿಂದಾಗಿ ನಾನು ಈಗ ಸಾಧಾರಣ ಜಾಸ್ತಿಯಾಗಿ ನೋಡ್ತಾ ಇರುವಂತದ್ದು. ಆದ್ರೆ ಎಲ್ಲ ಹಳೆ ನಾನು ಬಲಿಪರದು ಇದು ಕೇಳಿದ್ದೀನಿ, ಅಲ್ಲ ಬೇರೆ ಇದನ್ನು ಕೇಳಿದ್ದೀನಿ. ಮತ್ತೆ ಇದರ ಒಳಗಿನ ಗುಟ್ಟು ಕೂಡ ಗೊತ್ತಿದೆ, ಎಲ್ರಿಗೂ ಗೊತ್ತಿರುವಂತದ್ದೇ. ಇದು ಜಾತಿವಾದ ಸರಿಯಲ್ಲ. ಇನ್ನಾದ್ರೂ ಇವರು ಜಾತಿವಾದನ ಬಿಡ್ಬೇಕು. ಯಾಕಂದ್ರೆ ಎಲ್ರಿಗೂ ಎಜುಕೇಶನ್ ಸಿಕ್ಕಿದೆ. ಮುಂಚೆ ಎಜುಕೇಶನ್ ಒಂದು ಸೈಡ್ ಒಂದು ಪಂಗಡಕ್ಕೆ ಮಾತ್ರ ಇತ್ತು. ಈಗ ಆಗ ಕಾಲು ಹೋಗಿದೆ. ಎಸ್, ಧನ್ಯವಾದಗಳು ನಮ್ಮ ಜೊತೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಕ್ಕೆ. ಎಸ್, ಈಗ ಮತ್ತೊಂದು ನಾನು ವಿರಾಮ ತೆಗೆದುಕೊಳ್ಬೇಕಾಗಿದೆ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರೆದಿದೆ.